ನಾಡಿದ್ದು 27ನೇ ತಾರೀಕು 27ರಿಂದ 3ನೇ ತಾರೀಕಿನ ತನಕ ನಿರಂತರವಾಗಿ ನಾವು ಕಳೆದ ವರ್ಷ ಕಳೆದ 14 ವರ್ಷದಲ್ಲಿ ಏಕ ಭಜನೆಯನ್ನ ಮಾಡ್ತಾ ಇದ್ರು. ಈ ಸಲ ಅಖಂಡ ಸಪ್ತಾಹ ಭಜನಾ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ 27ರಿಂದ ಬೆಳಿಗ್ಗೆ 6 ಪ್ರಾರಂಭ ಆದರೆ 3ನೇ ತಾರೀಕು ಬೆಳಿಗ್ಗೆ ತನಕ ಪೂರ್ತಿ 7 ದಿನಗಳ ಈ ಭಜನಾ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಲಿಕ್ಕಿದ್ದೇವೆ. ಸುಮಾರು 100-112 ತಂಡಗಳು ಇದರಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಒಪ್ಪಿಕೊಂಡಿದ್ದೇವೆ. ಒಂದು ಸಾಂಸ್ಕೃತಿಕವಾಗಿ ಮಕ್ಕಳನ್ನು ಕೂಡ ಜೋಡಿಸಬೇಕೆನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ಮಂದಿರದಲ್ಲಿ ಕುಣಿತ ಭಜನೆ ಮತ್ತು ಭಜನಾ ಅಭ್ಯಾಸ ವರ್ಗವನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಒಟ್ಟು ಎಲ್ಲ ರೀತಿಯ ಸಾಂಸ್ಕೃತಿಕವಾದ ಕೆಲಸ ಕಾರ್ಯಗಳನ್ನು ಮಾಡುವ ಒಟ್ಟಿಗೆ ಧಾರ್ಮಿಕವಾಗಿ ಆ ಭಾಗದಲ್ಲಿ ಸಂಘಟನೆ ಆಗಬೇಕು, ಧಾರ್ಮಿಕ ಕೆಲಸ ಕಾರ್ಯಗಳಾಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಅಖಂಡ ಭಜನಾ ಸಪ್ತಾಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಪೂರಕವಾಗಿ ಎಲ್ಲ ಸಂಘಟನೆಗಳನ್ನು, ಊರಿನ ಸಂಘಟನೆಗಳನ್ನು ಎಲ್ಲರನ್ನ ಜೋಡಿಸುವಂತ ಪ್ರಯತ್ನ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಈ ಒಂದು ಭಜನಾ ಸಪ್ತಾಹದ ದೀಪಗಳ ಬೆಳಗಿಸಲಿಕ್ಕೆ ತುಂಬಾ ಗಣ್ಯರು ಬರ್ತಾರೆ. ವಿಶೇಷವಾಗಿ ನಮ್ಮ ವಜ್ರದೇವಿ ಶ್ರೀಗಳು, ಕೇಮಾರ್ ಶ್ರೀಗಳು, ಕಾಲ ಹಸ್ತೇಂದ್ರ ಶ್ರೀಗಳು ಮತ್ತು ಕೊಂಡವೂರಿನ ಕೊಂಡ ಶ್ರೀಗಳು, ಒಡಿಯೂರು ಸ್ವಾಮೀಜಿಯವರು, ಸಾಧ್ವಿ ಮಾತೆಯವರು, ಈ ಎಲ್ಲ ಒಟ್ಟು 7 ಜನ ನಮ್ಮ ಮಾನಿಲದ ಸ್ವಾಮೀಜಿಯವರು, 7 ಜನ ಸ್ವಾಮೀಜಿಗಳು 7 ದಿನ ನಿರಂತರವಾಗಿ ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ರು, ಸುನೀಲ್ ಕುಮಾರ್, ಕೋಟಾ ಶ್ರೀನಿವಾಸ್ ಪೂಜಾರು, ಭರತ್ ಶೆಟ್ರು, ಹರೀಶ್ ಪೂಜಾರು ಮತ್ತು ಪ್ರತಾಪ್ ಸಿಂಗ್ ನಾಯಕರು, ಎಲ್ಲ ನಮ್ಮ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿರುವವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿತ್ಯ ನಿರಂತರ ಬರ್ತಾರೆ. ಸಮಾಜದಲ್ಲಿರುವಂತಹ ವಿವಿಧ ಸ್ತರದ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ದಿನನಿತ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಈಗಾಗಲೇ ಆಹ್ವಾನ ಕೊಟ್ಟಿದ್ದೇವೆ. ಎಲ್ಲರೂ ಒಪ್ಪಿಕೊಂಡಿದ್ದಾರೆ. 7 ದಿನ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ವ್ಯವಸ್ಥೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡುವ ಬಗ್ಗೆ ಈಗಾಗಲೇ ಸಂಕಲ್ಪ ಮಾಡಿದ್ದೇವೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡುವ ಕೂಡ ಭರವಸೆಯನ್ನು ಎಲ್ಲರೂ ಕೊಟ್ಟಿದ್ದಾರೆ. ಒಟ್ಟು 25ನೇ ವರ್ಷದ ಈ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಈ ಅಖಂಡ ಭಜನಾ ಸಪ್ತಾಹ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ನಮ್ಮ ಈ ಸಪ್ತಾಹದ ಸಪ್ತ ವೈಶಿಷ್ಟ್ಯಗಳನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡುತ್ತಾ, ಸಪ್ತ ಯತಿವರ್ಯರ ಅನುಗ್ರಹ ಅಮೃತ ಸತ್ಸಂಗ 2, ಮಧ್ಯಾಹ್ನ ರಾತ್ರಿ ಪ್ರಸಾದ ಭೋಜನ ಹಾಗೂ ನಿರಂತರ ಉಪಹಾರ 3, ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ಮುಖಂಡರ ಪಾಲ್ಗೊಳ್ಳುವಿಕೆ 4, ಸನಾತನ ಧರ್ಮದ ಆಚಾರ ಅನುಷ್ಠಾನ ಸಂಸ್ಕಾರ ಸಂಸ್ಕೃತಿಗಳ ಅಭಿಯಾನದ ಮೂಲಕ ಸಮಾಜದಲ್ಲಿ ಜಾಗೃತಿ, ಹಾಗೆಯೇ ಭಜನೆಯ ಮೂಲಕ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಭಕ್ತಿ ಪದದ ತ್ರಿವೇಣಿ ಸಂಗಮ, ಹಾಗೆಯೇ ಶ್ರೀ ಬಾಲಕೃಷ್ಣ ಮಂದಿರದ ರಜತ ಸಂಭ್ರಮದ ಹಲವು ಪ್ರಕಟಿತ ಯೋಜನೆಗಳಲ್ಲಿ ಪ್ರಮುಖ ಸಂಕಲ್ಪ ಈ 3 ಜಿಲ್ಲೆಗಳ 100ಕ್ಕಿಂತ ಹೆಚ್ಚು ಭಜನಾ ತಂಡದಿಂದ ಭಜನಾ ಲಹರಿ, ಹಾಗೆ ತ್ರಿವಿಧ ಭಕ್ತಿ ಸಮರ್ಪಣೆಯ ಅಂದರೆ ಅಕ್ಕಿ, ತೆಂಗಿನಕಾಯಿ, ಎಳ್ಳೆಣ್ಣೆ ಈ 3 ರೀತಿಯ ತ್ರಿವಿಧ ಭಕ್ತಿ ಸಮರ್ಪಣೆಯ ಹೊರೆಕಾಣಿಕ ರೂಪದಲ್ಲಿ ಭಕ್ತಾದಿಗಳಿಂದ ಹರಿಯಲಿದೆ. ಅದೇ ರೀತಿ ನ ಭೂತೋ ನ ಭವಿಷ್ಯತಿ ಎಂಬ ರೀತಿಯಲ್ಲಿ ಕುಂಪಳದ ಪರಿಸರದ ಸರ್ವ ಸಂಘ ಸಂಸ್ಥೆಗಳು ಮತ್ತು ಮಹಾಜನತೆಯ ಸಹಕಾರದಿಂದ ಭಜನೆಯಿಂದ ಭಗವಂತನೆಡೆಗೆ ಎಂಬ ಭಕ್ತಿ ಸಂಕಲ್ಪದೊಂದಿಗೆ ನಡೆಯುವ ಈ ಭಜನೋತ್ಸವ. ಈ ವೈಶಿಷ್ಟ್ಯಗಳಲ್ಲಿ ಭಾಗವಹಿಸಲು ತಾವು ಬನ್ನಿ, ಭಜಿಸಿರಿ, ಭವಬಂಧನದಿಂದ ಮುಕ್ತಿ ಹೊಂದಿರಿ. ಬಾರೋ ಬೇಗ ಬಾರೋ ವರನೀಲ ಮೇಘವರ್ಣ, ಬಾರೋ ಬೇಗ ಬಾರೋ ವರನೀಲ ಮೇಘವರ್ಣ, ಬಾರೋ ಬೇಗ ಬಾರೋ ವರವೇಲಾಪುರದ ಚನ್ನ, ಬಾರೋ ಬೇಗ ಬಾರೋ ವರವೇಲಾಪುರದ ಚನ್ನ, ಬಾರೋ ಬೇಗ ಬಾರೋ ವರನೀಲ ಮೇಘವರ್ಣ, ಬಾರೋ ಬೇಗ ಬಾರೋ ವರನೀಲ ಮೇಘವರ್ಣ.